ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರವೂ ಕೂಡ ನಾನೊಬ್ಬ ಪುಟಾಣಿಯೊಂದಿಗೆ ಹಾಜರಾಗಿದ್ದೇನೆ. ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಹೆಸರು ನಿಂದು? ತೃಪ್ತಿ. ತೃಪ್ತಿ ಎಲ್ಲಿಂದ ಬಂದ್ಲು? ಅಂಬಲ್ಪಾಡಿಯಿಂದವ. ಅಂಬಲ್ಪಾಡಿಯಿಂದ ಇಲ್ಲಿ ಹೇಗೆ ಬಂದ್ಯಾ? ಅಪ್ಪನೊಟ್ಟಿಗೆ ಸ್ಕೂಟಿಯಲ್ಲಿ ಬಂದ್ಯಾ? ಎಷ್ಟು ದೂರ ಉಂಟು ಮನೆ? ಸ್ವಲ್ಪ ದೂರ. 2 ನಿಮಿಷದಲ್ಲಿ ಹೋಗ್ಬೋದಾ? ಇಲ್ಲ, ಮತ್ತೆ 5-10 ನಿಮಿಷ. ಹೌದಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? 7 ಗಂಟೆಗೆ ಹೇಳ್ತೀಯಾ? ಡೈಲಿ ಎಕ್ಸಾಮ್ ಇದ್ದಾಗ ಬೇಗ ಹೇಳ್ತೀಯ. ಬೇಗ ಅಂದರೆ ಎಷ್ಟು ಗಂಟೆಗೆ ಹೇಳ್ತೀಯಾ? 6:30. ಅರ್ಧ ಗಂಟೆ ಬೇಗ ಹೇಳ್ತೀಯ. ಬೆಳಿಗ್ಗೆ ಏನೆಲ್ಲ ಮಾಡ್ತೀಯಾ? ಬೆಳಗ್ಗೆ ಎದ್ದು ಫಸ್ಟ್ ಬ್ರಷ್ ಮಾಡ್ತೇನೆ, ಮತ್ತೆ ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು ತಿಂಡಿ ತಿಂದು ರೆಡಿ ಆಗ್ತದೆ. ಸರಿ, ದೀಪ ಇಡುವಾಗ ಏನು ಪ್ರಾರ್ಥನೆ ಮಾಡ್ತೀಯಾ? ಎಂತಾದರೂ ಯೂನಿಟ್ ಟೆಸ್ಟ್ ಎಲ್ಲ ಇದ್ರೆ ನಾನೆಲ್ಲ ಯೂನಿಟ್ ಟೆಸ್ಟ್ ಕರೆಕ್ಟ್ ಬರೆಯೋ ಹಾಗೆ ಮಾಡು ಅಂತ. ಕರೆಕ್ಟ್ ಓದಿದರೆ ಕರೆಕ್ಟಾಗಿ ಬರಿಬೋದಲ್ವಾ? ಬೇಗ ಹೇಳ್ತಿಲ್ಲ ಅರ್ಧ ಗಂಟೆ. ಹಾಂ, ಹಾಗಾಗಿ ಓದ್ತೀಯ. ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಫೇವ್ರೇಟ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್. ಯಾಕೆ ಅದು ಫೇವ್ರೇಟ್ ನಿಮಗೆ? ನನಗೆ ಸೈನ್ಸ್ ಅಂದರೆ ತುಂಬ ಇಷ್ಟ, ಮತ್ತು ಸೋಷಿಯಲ್ ಅಂದರೆ ಮ್ಯಾಪ್ಸ್ ಬಗ್ಗೆ ಎಲ್ಲ ತುಂಬ ಇಷ್ಟ. ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಇದೆಯಾ? ದೊಡ್ಡವಳಾದ್ಮೇಲೆ ಇನ್ನೂ ಡಿಸೈಡ್ ಮಾಡಿದೆ. ಈಗ ಎಷ್ಟನೇ ಕ್ಲಾಸ್ ನೀನು? 6th ಸ್ಟ್ಯಾಂಡರ್ಡ್. ಸೊ ಇನ್ನೂ ಸಹ ಡಿಸೈಡ್ ಮಾಡಿಲ್ಲ. ಅಮ್ಮ ಏನು ಹೇಳ್ತಾರೆ? ಅಮ್ಮ ನಿಮಗೆ ಎಂತ ಆಗಬೇಕು ಅದು ಆಗ ಹೇಳ್ತಾರೆ. ಈಗ ನಿಮಗೆ ಡ್ಯಾನ್ಸರ್ ಆಗಬೇಕಂತ ಇರ್ತದೆ, ಓಕೆನಾ? ಓಕೆ. ಅಂಥದ್ದು ಪರ್ಟಿಕ್ಯುಲರ್ ಏನು ಡ್ರೀಮ್ ಇಲ್ಲ? ಅದಾಗಬೇಕು ಇದಾಗಬೇಕು. ಸರಿ, ಮನೇಲಿ ಅಮ್ಮನಿಗೆ ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ಪಾತ್ರೆ ತೊಳೆಯೋದಕ್ಕೆ ಮತ್ತು ಕಸ ಗುಡಿಸೋದಕ್ಕೆ ಹೆಲ್ಪ್ ಮಾಡ್ತೀಯಾ? ಅಮ್ಮ ಏನಂತ ಕರೀತಾರೆ ನನ್ನ ಮನೇಲಿ ಪ್ರೀತಿಯಿಂದ? ನನಗೆ ಅಬ್ಬು ಅಂತ. ಅಬ್ಬು ಅಂತ. ಮತ್ತು ಅಪ್ಪ ಸಹ ಸೇಮ್. ಮನೇಲಿ ಎಷ್ಟು ಜನ ಇದ್ದೀರಿ? 3 ಜನ. 3. ನೀನು, ಅಮ್ಮ, ಅಪ್ಪ ಏನು ಮಾಡ್ತಾರೆ? ಅಪ್ಪ ಬಿರಿಯಾನಿ ಪಾಯಿಂಟ್ ಉಡುಪಿಯಲ್ಲಿ, ಗೀತಾಂಜಲಿ ಹತ್ರ. ಅಲ್ಲಿಯಾ? ನೀನು ಹೋಗ್ತೀಯಾ ಅಪ್ಪನ ಶಾಪ್ಗೆ? ಹೌದು, ಕೆಲವೊಮ್ಮೆ ಹೋಗ್ತೆ ಉಡುಪಿಗೆ ಹೋದಾಗ. ಮನೇಲಿ ಅಡುಗೆ ಮಾಡೋದು ಯಾರು? ಅಮ್ಮ. ಅಪ್ಪ ಮಾಡೋದಿಲ್ವಾ? ಅಪ್ಪ ಸಂಡೇ ಎಂತ ಸ್ಪೆಷಲ್ ಮಾಡ್ತಾರೆ ಅಪ್ಪ ಮಾಡಿದಾಗ ಅದೇ ಚಿಕನ್, ಫಿಶ್. ಮತ್ತು ಅಮ್ಮ ಏನು ಸ್ಪೆಷಲ್ ಮಾಡ್ತಾರೆ? ವೆಜ್. ಅವರು ಮಸಾಲೆ ದೋಸೆ. ಅಮ್ಮ ಸ್ನ್ಯಾಕ್ಸಲ್ಲಿ ಇದು, ಅಪ್ಪ ಮಾತ್ರ ಬಿರಿಯಾನಿ, ಚಿಕನ್. ಅಪ್ಪ ಸ್ಪೆಷಲಿಸ್ಟ್. ಸರಿ, ಇವತ್ತು ಬೆಳಿಗ್ಗೆ ಏನು ತಿಂಡಿ ಮಾಡಿದ್ರು? ಇವತ್ತು ಟೊಮೆಟೊ ಬಾತಾ? ನಿಂಗೆ ಇಷ್ಟವಾದು? ಹೌದು. ನಿಂದು ಫೇವ್ರೆಟ್ ಡಿಶ್ ಯಾವುದು? ನಂದು ಫೇವ್ರೆಟ್ ಡಿಶ್ ಅದೇ ಟೊಮೆಟೊ ಬಾತಿಯಾ? ಎಷ್ಟು ಪ್ಲೇಟ್ ತಿಂತೀಯಾ? ಒಂದೇ ಪ್ಲೇಟಾ? ಸರಿ, ಇವತ್ತು ಮಧ್ಯಾಹ್ನಕ್ಕೆ ಏನು ಸ್ಪೆಷಲ್ ಮಾಡ್ತಾರಂತೆ? ಗೊತ್ತಿಲ್ಲ. ಇವತ್ತು ಹೋಟೆಲ್ಗೆ ಹೋಗೋ ಪ್ಲಾನ್ ಉಂಟಾ? ಇಲ್ವಾ? ಬೇರೆ ರಜೆ ಇದ್ದಾಗ ಎಲ್ಲಿಗೆಲ್ಲ ಹೋಗ್ತೀರಾ? ಬೀಚ್, ಉಡುಪಿ ಆ ಥರ ಸುತ್ತಾಡೋಕ್ಕೆ. ನೀವು ಉಡುಪಿಯಲ್ಲೇ ಇರೋದಲ್ವಾ? ಹೌದು. ಮತ್ತು ಉಡುಪಿಗೆ ಅಂತ ಹೇಳ್ತಿ, ಬೇರೆ ಮ್ಯಾಂಗ್ಳೂರೆಲ್ಲ ಹೋಗಲಿಲ್ಲ? ಇಲ್ಲ. ಔಟ್ಸೈಡ್ ಬೇರೆ ಎಲ್ಲಿ ಸಹ ಹೋಗಲಿಲ್ಲ ಉಡುಪಿ ಬಿಟ್ಟು? ಮೈಸೂರು ಹೋಗಿದ್ಯಾ? ಯಾವಾಗ? ಅದು ಅಕ್ಟೋಬರ್ ಹಾಲಿಡೇಸ್ ಇರ್ತದಲ್ಲ, ಸಮ್ಮರ್ ವೆಕೇಶನ್. ಆವಾಗ. ಯಾರೆಲ್ಲ ಹೋಗಿದ್ದು? ನಾನು, ನನ್ನ ಅಮ್ಮ, ಅಪ್ಪ ಮತ್ತು ಆಂಟಿ ಬಂದಿದ್ರು. ಫ್ಯಾಮಿಲಿ ಜೊತೆ ಹೋದದಾ? ಹೌದು. ಹೇಗೆ ಹೋದ್ರಿ? ಬಸ್ಸಲ್ಲಿಯಾ? ಅಂದರೆ ರೆಗ್ಯುಲರ್ ಬಸ್ಸಲ್ಲಿ ಹೋದ್ರಾ, ಅಲ್ಲ ನಿಮ್ಮದು ಸಪ್ರೇಟ್ ವ್ಯಾನ್ ಏನಾದರೂ ಮಾಡಿದ್ರಾ? ಇಲ್ಲ, ರೆಗ್ಯುಲರ್ ಬಸ್. ಹೌದಾ? ಹೇಗಿತ್ತು ಮೈಸೂರು ಟ್ರಿಪ್? ಚಂದ. ಏನೆಲ್ಲ ನೋಡಿದ್ಯಾ ಮೈಸೂರಲ್ಲಿ? ಮೈಸೂರು ಝೂ, ಪ್ಯಾಲೇಸ್, ಮತ್ತು ಅದು ಚಾಮುಂಡೇಶ್ವರಿ ಬೆಟ್ಟ. ಝೂ ಅಲ್ಲಿ ನಿನ್ನ ಫ್ರೆಂಡ್ಸ್ ಎಲ್ಲ ಇದ್ರಾ? ಇರಲಿಲ್ವಾ? ಮನೇಲಿ ಝೂ ಉಂಟಾ? ಇಲ್ಲ. ಮನೇಲಿ ಯಾವುದು ಸಹ ಪ್ರಾಣಿಯೇ ಇಲ್ಲ, ಫ್ಲ್ಯಾಟಲ್ಲಿ ಇರೋದ ನೀವು? ಸರಿ, ಯಾವ ಸ್ಕೂಲಿಗೆ ಹೋಗ್ತಿದ್ಯಾ? ಆದಿ ಉಡುಪಿ. ಉಡುಪಿ. ಎಷ್ಟನೇ ಕ್ಲಾಸ್? 6th ಸ್ಟ್ಯಾಂಡರ್ಡ್ ಅಲ್ವಾ? ಎಷ್ಟನೇ ಬೆಂಚಲ್ಲಿ ಇದೆಯಾ? ನಾನು 4th ಬೆಂಚ್. 4th. ಮತ್ತು ಅದು ನಿಮ್ಮದು ಹೇಗೆ ರೊಟೇಷನ್ ವೈಸ್ ಕೂರಿಸ್ತಾರಾ ಅಥವಾ ಪರ್ಮನೆಂಟ್? ಅದೇ ರೊಟೇಷನ್. ಕ್ಲಾಸ್ ಲೀಡರ್ ಯಾರು? ಕ್ಲಾಸ್ ಲೀಡರ್ ನಿಮಗೆ ಅಟೆಂಡೆನ್ಸ್ ವೈಸ್ ಮಾಡಿಸ್ತಾರೆ, ದಿನ ಒಬ್ರೊಬ್ರು ಇರ್ತಾರೆ. ಅದೇಕೆ ಹಾಗೆ? ಎಲ್ಲರಿಗೂ ಚಾನ್ಸ್ ಸಿಗಬೇಕಲ್ಲ. ಓಕೆ, ನಿಮಗೆ ಚಾನ್ಸ್ ಸಿಕ್ಕಿದೆ. ಸೊ ನೀನು ಕ್ಲಾಸ್ ಲೀಡರ್ ಆಗಿದ್ದಾಗ ಹೇಗೆ ಕ್ಲಾಸ್ ಮೇಂಟೈನ್ ಮಾಡಿದ್ದಿ? ಎಲ್ಲರಿಗೂ ಹೇಳ್ತೇನೆ ಮಾತಾಡಬೇಡಿ, ಆದರೆ ಅವ್ರು ನನ್ನ ಮಾತು ಕೇಳಲ್ಲ. ಅಲ್ವಾ? ಮತ್ತೆ ಹೇಗೆ ಅವರಿಗೆ ಪನಿಷ್ಮೆಂಟ್ ಏನಾದರೂ ಕೊಡಿಸಿದ್ಯಾ? ಇಲ್ಲ. ನಿನ್ನ ಮಾತು ಕೇಳೋದಿಲ್ಲಲ್ಲ, ಆವಾಗ ಕ್ಲಾಸ್ ಟೀಚರ್ ನೇಮ್ ಬರ್ದಿರ್ತೆ. ಸರಿ, ಆಗ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಏನೆಲ್ಲ ಪನಿಷ್ಮೆಂಟ್ ಕೊಡ್ತಾರೆ? ಸ್ಟ್ಯಾಂಡ್ ಅಪ್ ಮಾಡೋಕ್ಕೆ ಅಷ್ಟೇ, ಬೇರೆ ರೈಟಿಂಗ್ ಎಲ್ಲ ಏನಿಲ್ಲ? ಇಲ್ಲ. ನಿಂಗೆ ಏನಾದರೂ ಪನಿಷ್ಮೆಂಟ್ ಸಿಕ್ಕಿದಾ? ಇಲ್ಲ. ನೀನು ಸೈಲೆಂಟ್ ಹುಡುಗಿಯಾ? ಯಾರು ನಿನ್ನ ಬೆಸ್ಟ್ ಫ್ರೆಂಡ್? ನನ್ನ ಬೆಸ್ಟ್ ಫ್ರೆಂಡ್ ತುಂಬ ಜನ ಇದ್ದಾರೆ,
ಪ್ರಶಸ್ತಿ, ದ್ವಿತಿ, ಲಾಕ್ಷಣ್ಯ, ಬೃಂದವಿ, ಬೃಂದರೈ, ತೇಜಸ್ವಿನಿ, ದೀಪ. ಅಷ್ಟು ಜನ, ಅದರಲ್ಲಿ ಒಬ್ಬರು ಫೇವ್ರೇಟ್ ಅಂತ ಯಾರಿಲ್ಲ? ಇಲ್ಲ, ಅಷ್ಟು ಜನ ಫೇವ್ರೇಟ್ ಅಷ್ಟೇ. ಮತ್ತು ಸ್ಕೂಲಲ್ಲಿ ಹೇಗೆ ಟಾಪರ್ ಆಗಿದೆಯಾ? ಹಾಂ, ಟಾಪರ. ಏನು ಮಾಡಬೇಕು ಟಾಪರ್ ಆಗಬೇಕಾದ್ರೆ? ಓದಬೇಕು. ಖಾಲಿ ಓದಿದ್ರೆ ಸಾಕಾ? ಓದಿ ಕಲಿಬೇಕು, ಬರಿಬೇಕು. ನೀನು ಬರೆದು ಕಲಿಯೋದಾ? ಹೌದು. ಟ್ಯೂಷನ್ಗೆ ಹೋಗ್ತೀಯಾ? ಇಲ್ಲ. ಮನೆಯಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ? ಅಮ್ಮ ಹೆಲ್ಪ್ ಮಾಡ್ತಾರಾ? ಮ್ಯಾಥ್ಸ್ ಹೇಗೆ ಸಬ್ಜೆಕ್ಟಿಗೆ ಈಸಿಯಾ ಟಫಾ? ಮೀಡಿಯಮ್ಮ. ಮ್ಯಾಥ್ಸ್ ಟೀಚರ್ ಯಾರು? ರಂಜಿತಾ ಟೀಚರ್. ಕ್ಲಾಸ್ ಟೀಚರ್? ವೀಣಾ ಟೀಚರ್. ಸೊ ನಿಮ್ಮದು ಫೇವ್ರೆಟ್ ಟೀಚರ್? ನಂದು ಎಲ್ಲ ಟೀಚರ್ಸು ಇಷ್ಟ, ಆದರೆ ಫೇವ್ರೆಟ್ ಕಾರ್ತೇಯನ್ ಟೀಚರ್ ಮತ್ತು ಡೋರಾ ಟೀಚರ್. ಓಕೆ. ಕ್ಲಾಸ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ನಿಮಗೆ? ನಮಗೆ 9:30, 10 ಆ ಥರ ಸ್ಟಾರ್ಟ್ ಆಗ್ತದೆ. ಅದೇ 9:30, 10 ಹಾಗೆ? ಹೌದು, ಕೆಲವು ಸ್ಯಾಟರ್ಡೆ 9:30ಗೆ ಸ್ಟಾರ್ಟ್ ಆಗ್ತದೆ, ಇಲ್ಲಾಂದರೆ 10 o'clock. ಎಷ್ಟು ಗಂಟೆಗೆ ಸ್ಯಾಟರ್ಡೆ ಬಿಡೋದು? 12:30. ಬೇರೆ ದಿವಸ 4 ಗಂಟೆ ಆಗ್ತದಾ? 4:15. ಹೇಗೆ ಹೋಗ್ತೀವಿ ಸ್ಕೂಲ್ಗೆ? ಸ್ಕೂಲ್ಗೆ ಹೋಗುವಾಗ ಅಪ್ಪ ಕರ್ಕೊಂಡು ಹೋಗ್ತಾರೆ, ಬರುವಾಗ ಅಪ್ಪ ಕರ್ಕೊಂಡು ಬರ್ತಾರೆ. ಸೊ ಅಪ್ಪನ ಜೊತೆ ಸಂಜೆ ಬರುವಾಗ ಎಲ್ಲಿಗಾದರೂ ಹೋಗಿ ಬರ್ತೀಯ ಅಲ್ಲ ಡೈರೆಕ್ಟ್ ಮನೆಗೆ ಹೋಗೋದು? ಡೈರೆಕ್ಟ್ ಮನೆಗೆ ಹೋಗಿ. ಅಮ್ಮ ಬೈತಾರ ಅಂತಲ್ಲ? ಇಲ್ಲ ಅಂದರೆ ಅಮ್ಮ ಏನು ಮಾಡಿರ್ತಾರೆ ನೀವು ಬರಬೇಕಿದ್ರೆ? ಅಪ್ಪ ತರ್ತಾರೆ ನನಗೆ ಎಂತ. ಹೋಟೆಲಿಗೆ ಕರ್ಕೊಂಡೋಗೋದಿಲ್ಲ, ಬಟ್ ಹೋಟೆಲಿಂದ ತರ್ತಾರೆ. ಹಾಂ, ಸರಿ. ನಿಮಗೆ ಯಾವುದು ಹೋಟೆಲ್ ಫುಡ್ ಫೇವ್ರೇಟ್? ನನಗೆ ಪನ್ನೀರ್ ಮಂಚೂರಿ. ಅಮ್ಮನ ಹತ್ರ ಮಾಡ್ಲಿಕ್ಕೆ ಹೇಳಿಲ್ಲ? ಅಮ್ಮ ಬೇರೆ ಏನು ಸ್ಪೆಷಲ್ ಮಾಡೋದಿಲ್ಲ ಮಸಾಲೆ ದೋಸೆ ಬಿಟ್ಟು? ಮಸಾಲೆ ದೋಸೆ, ಪುಲಾವ್ ಮಾಡ್ತಾರೆ. ಚಿಕನಲ್ಲಿ ಸ್ಪೆಷಲ್ ಏನು ಮಾಡ್ತಾರೆ? ಚಿಕನ್ ಸುಕ್ಕ, ಚಿಕನ್ ಸಾಂಬಾರ್. ಅಷ್ಟೇ. ಮತ್ತು ರಜೆಯಲ್ಲಿ ಬೇರೆ ಕಡೆ ಎಲ್ಲಿ ಹೋಗಲಿಲ್ಲ ನೀನು? ಇಲ್ಲ. ಈ ಸಲ ವೆಕೇಷನಲ್ಲಿ ಎಲ್ಲಿ ಹೋಗಲಿಲ್ಲ? ಫ್ರೀ ಟೈಮಲ್ಲಿ ಏನು ಮಾಡ್ತೀವಿ ಮನೆಯಲ್ಲಿ? ಡ್ರಾಯಿಂಗ್, ಕ್ರಾಫ್ಟ್ ಮಾಡೋದು. ಕ್ರಾಫ್ಟಲ್ಲಿ ಏನೆಲ್ಲ ಮಾಡಿದ್ದಿ? ಡಾಗ್. ಪೇಪರಲ್ಲಿ ಒರಿಗ್ಯಾಮಿ, ಡ್ರೆಸ್ ಟೈಪ್ ಎಲ್ಲ ಮಾಡಿದ್ವಿ. ಸ್ಕೂಲಲ್ಲಿ ಎಂತ ಹೇಳಿಕೊಡ್ತಾರ ಅದೆಲ್ಲ? ಇಲ್ಲ, ನಾವೇ ಮಾಡಬೇಕು ಸ್ಕೂಲಲ್ಲಿ. ನೀ ಹೇಗೆ ಕಲಿತೀಯಾ? ನಾನು ಮೊಬೈಲ್, ಯೂಟ್ಯೂಬಲ್ಲಿ. ಹೌದು. ಸರಿ, ಯೂಟ್ಯೂಬ್ ನೋಡಿ ಏನೆಲ್ಲ ಕಲ್ತಿದ್ದಿ? ಡ್ರಾಯಿಂಗ್ಸ್ ಕಲ್ತಿದ್ದೇನೆ ಕೊರೋನಾ ರಜೆಯಲ್ಲಿ, ಮತ್ತು ಕ್ರಾಫ್ಟ್ಸ್, ಡ್ಯಾನ್ಸ್ ಕೂಡ ಯೂಟ್ಯೂಬ್ ನೋಡೇ ಕಲ್ತಿ? ಕ್ಲಾಸಿಗೆಲ್ಲ ಹೋಗೋದಿಲ್ಲ? ಇಲ್ಲ. ಬೇರೆ ಅಷ್ಟೇ. ನಿನ್ನ ಹಾಬೀಸ್? ಅದೇ ಡ್ರಾಯಿಂಗ್, ಕ್ರಾಫ್ಟ್, ಡ್ಯಾನ್ಸ್ ಅಷ್ಟೇ. ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ ಎಲ್ಲ ಆಗ್ಯದಾ? ಹೌದು, ಪ್ರತಿಭಾ ಕಾರಂಜಿಗೆ ಹೋಗಿದ್ವಿ. ಮತ್ತು ಸ್ಕೂಲಲ್ಲಿ ಸಹ CC ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಅದನ್ನ ಅಷ್ಟೇ. ಅದರಲ್ಲಿ ಏನೆಲ್ಲ ಇರ್ತದೆ? ಅದರಲ್ಲಿ CC ಆ್ಯಕ್ಟಿವಿಟೀಸ್ ಅಂದರೆ ನಮಗೆ ಎಂತಾದರೂ ಒರಿಗ್ಯಾಮಿ ಕ್ರಾಫ್ಟ್ ಮಾಡೋದು, ಮತ್ತು ನಮ್ಮ ಟ್ಯಾಲೆಂಟ್, ಮತ್ತು ಕುಕ್ಕಿಂಗ್ ವಿದೌಟ್ ಫೈರ್. ಅದೆಲ್ಲ. ನೀನೇನು ಮಾಡಿದೆ ಕುಕ್ ವಿದೌಟ್ ಫೈರಲ್ಲಿ? ನಮಗೆ ಇಲ್ಲಿ ಈ ಥರಕ್ಕೆ ಇರಲಿಲ್ಲ, 7th ಅವ್ರಿಗೆ ಇತ್ತು. ಓಕೆ, ಸೀನಿಯರ್ಸ್ಗೆ ಮಾತ್ರ. ನಿಮಗೆ ಜೂನಿಯರ್ಸ್ಗೆ ಖಾಲಿ ಕ್ರಾಫ್ಟ್, ಡ್ರಾಯಿಂಗ್ ಅದೆಯಾ? ಅದೆಲ್ಲ. ಅದೇ ಡ್ರಾಯಿಂಗಲ್ಲಿ ಯಾವುದು ಮಾಡಿದ್ಯಾ ನೀನು? ನಾನು ಗಣೇಶನದ್ದು ಮತ್ತು ಸೀನರಿ, ಪೇಂಟಿಂಗ್ ಎಲ್ಲ ಮಾಡಿ. ಓಕೆ. ನಿಂದು ಫೇವ್ರೆಟ್ ಗಾಡ್ ಯಾವುದು? ಎಲ್ಲರೂ ಸಹ ಯಾರು ಸಹ ಅದಂತೆ ಏನಿಲ್ಲ? ಕೊರಗಜ್ಜವ. ಸೊ ನಿನ್ನ ದೇವರಲ್ಲಿ ಪ್ರಾರ್ಥನೆ ಏನೆಲ್ಲ ಮಾಡ್ತೀಯಾ? ನನಗೆ ಒಳ್ಳೆ ವಿದ್ಯೆ ಕೊಡು, ಬುದ್ಧಿ ಕೊಡು, ಆರೋಗ್ಯ ಕೊಡು. ಮತ್ತು ಅಪ್ಪ ಅಮ್ಮನ ಬಗ್ಗೆ ಏನು ಸಹ ಪ್ರೇ ಮಾಡೋದು? ಪ್ರೇ ಮಾಡ್ತೇನೆ. ಎಂತ ಅಂತ ಹೇಳ್ಕೊಂಡು ಹೇಳಿಕ್ಕಾಗೋದಿಲ್ಲ, ಸೀಕ್ರೆಟಾ? ಸರಿ. ಸ್ಕೂಲ್ ಯೂನಿಫಾರ್ಮ್ ಯಾವ ಕಲರ್ ನಿಮಗೆ? ನಮಗೆ ಡಾರ್ಕ್ ಬ್ಲೂ ಸ್ಕರ್ಟ್ ಆ್ಯಂಡ್ ಟೀ ಶರ್ಟ್ ಥರ ಇರ್ತದೆ, ಅದು ಲೈಟ್ ಬ್ಲೂ. ನಿಮಗೆ ಟೀ ಶರ್ಟಾ? ಹೌದು, ಒಳಗಡೆ. ಓಕೆ. ರೆಗ್ಯುಲರ್ ಆಗಿ ಒಂದೇ? ಇಲ್ಲ, ವೆಡ್ನೆಸ್ಡೇ ಯೆಲ್ಲೋ ಟೀ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್. ಏನು ವೆಡ್ನೆಸ್ಡೇ ಸ್ಪೆಷಲ್? ಅದು ಯೋಗ ಎಲ್ಲ ಇರ್ತದಲ್ವಾ, ಪ್ಯಾಂಟ್. ಯೋಗ ಕ್ಲಾಸ್ ಇರ್ತದಾ? ಹೌದು. ಸರಿ, ಎಷ್ಟು ಗಂಟೆ ಇರ್ತದೆ ಯೋಗ ಕ್ಲಾಸ್? ನಮಗೆ ಆಫ್ಟರ್ನೂನ್ 2nd ಪೀರಿಯಡಿಂದ 3rd ಪೀರಿಯಡ್ ತನಕ ಇರ್ತದೆ. 1 ಗಂಟೆಯಾ? ಹಾಂ. ಅಂದರೆ ಲಾಸ್ಟ್ ಅವರ್ ಇರ್ತದೆ ಅಲ್ಲ ಆಫ್ಟರ್ನೂನ್ ಹಾಗೆಯಾ? ಆಫ್ಟರ್ನೂನ್ ನಂತರ. ಆಫ್ಟರ್ನೂನ್ ಊಟ ಎಲ್ಲ ಆದಮೇಲೆ? ಊಟ ಆದ್ಮೇಲೆ. ಯಾರು ಹೊರಗಿಂದ ಟೀಚರ್ ಬರ್ತಾರಾ ಅಲ್ಲ? ಇಲ್ಲ, ಕಾರ್ತೇಯನಿ ಟೀಚರ್ ಅಂತಿದ್ದಾರೆ ಅವರೇ. ಎಲ್ಲರಿಗೂ ಒಂದೇ ದಿವಸವ ಯೋಗ? ಇಲ್ಲ, ಒಂದು 5th ಅವ್ರಿಗೆ ಬೇರೆ, 6th ಅವ್ರಿಗೆ ಬೇರೆ, 7th ಅವ್ರಿಗೆ ಬೇರೆ. 7th ಅವರಿಗೆ ಬೇರೆ. ಸೊ ನಿಮ್ಮದು CPL ಅದೆಲ್ಲ ಏನಿಲ್ವಾ? ಈಗ ನಿಮ್ಮದು ರೌಂಡ್ ಹಾಕ್ಲಿಕ್ಕೆಲ್ಲ ಯಾರು ಬರೋದಿಲ್ಲ ಸ್ಟಡಿ ಅವರಲ್ಲಿ? ಒಬ್ಬರು ಮೇನ್ ಸೀನಿಯರ್, ಒಬ್ಬರು? ಇಲ್ಲ. ಅದೆಲ್ಲ ಏನು ರೂಲ್ಸ್ ಇಲ್ವಾ ನಿಮ್ಮಲ್ಲಿ? ಅಸೆಂಬ್ಲಿ ಹೇಗೆ ಮಾಡ್ತೀರಾ, ಕ್ಲಾಸಲ್ಲಿ ಅಥವಾ ಹೊರಗಡೆ?
ಎಕ್ಸಸೈಸ್ ಮತ್ತು ಫಸ್ಟ್ ಪ್ರೇಯರ್ ಹೇಳ್ತೇವೆ, ಮತ್ತು ಎಕ್ಸಸೈಸ್, ಮತ್ತು ಎಂತಾದರೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದ್ದರೆ ಅವರ ಹೆಸರು ಕರೆದು ಅಸೆಂಬ್ಲಿಯಲ್ಲಿ ಪ್ರೈಸ್ ಕೊಡ್ತಾರೆ. ಅಂದರೆ ಡೈಲಿ ಇರ್ತದೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್? ಇಲ್ಲ, ಇದ್ದಾಗ. ಓಕೆ. ನೀನೇನಾದರೂ ಪ್ರೈಸ್ ವಿನ್ ಆಗಿದೆಯಾ? ಹೌದು, ಇದು CC ಆಕ್ಟಿವಿಟೀಸಲ್ಲಿ ಮತ್ತು ಪ್ರತಿಭಾ ಕಾರಂಜಿ ಹೋಗಿದ್ದೆ ಆವಾಗ. ಪ್ರತಿಭಾ ಕಾರಂಜಿಯಲ್ಲಿ ಎಷ್ಟನೇ ಪ್ಲೇಸ್? ಸೆಕೆಂಡ್. ಯಾವುದ್ರಲ್ಲಿ? ಕನ್ನಡ ಕಂಠಪಾಠ. ಕನ್ನಡ ಏನು ಹೇಳಿದ್ಯಾ ಅದರಲ್ಲಿ? ಕನ್ನಡ ಅಲ್ಲ, ಇಂಗ್ಲೀಷ್ ಕಂಠಪಾಠ. ಎಂತ ಹೇಳಿದ್ದಿ? ಅದು ನೆನಪುಂಟು. ಅದಕ್ಕೆ ಸಾಂಗ್ ಪೋಯಮ್. ಯಾವುದು ಅವರೇ ಕೊಟ್ಟಿದ್ದಾರಾ? ಇಲ್ಲ, ನಾವು ಯಾವುದಾದ್ರೂ ಟೆಕ್ಸ್ಟ್ ಬುಕ್ಕಿಂದ ಓದ್ಕೊಂಡು ಹೋಗಬೇಕು. ಪ್ರತಿಭಾ ಕಾರಂಜಿಯಲ್ಲಿ ಆಗಿತ್ತು? ಪ್ರತಿಭಾ ಕಾರಂಜಿ ಸರಿ ಎಲ್ಲಿ ಒಂದು ಗೊತ್ತಿಲ್ಲ. ಇಲ್ಲಿ ನಿಮ್ಮ ಸ್ಕೂಲಲ್ಲ? ಅಲ್ಲ, ಬೇರೆ ಕಡೆ. ಹೇಗೆ ಹೋಗಿದ್ರಿ ಸ್ಕೂಲಿಗೆ? ಟೀಚರ್ಸ್ ಅವ್ರು ಕರ್ಕೊಂಡು ಹೋಗ್ತಾರೆ. ಓಕೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಸರಿ, ಈಗ ಮೇಕಪ್ ಎಲ್ಲ ಮಾಡಿ ಬಂದಿದ್ಯಾ ಹಾಗೆ ಬಂದ್ಯಾ? ಮಾಡಿ ಬಂದಿದ್ದೆ. ಎಂತೆಲ್ಲ ಮಾಡಿದ್ಯಾ ಮೇಕಪ್? ಕ್ರೀಮ್ ಹಾಕಿದ್ದೇನೆ, ಪೌಡರ್ ಹಾಕಿದ್ದೇನೆ, ಕಾಜಲ್ ಹಾಕಿದ್ದೇನೆ, ಲಿಪ್ಸ್ಟಿಕ್ ಹಾಕಿದ್ದೇನೆ. ಯಾರು ನೀನೇ ಮಾಡ್ಕೊಂಡು ಅಲ್ಲ ಅಮ್ಮ ಮಾಡಿ? ನಾನೇ ಮಾಡ್ಕೊಂಡು. ನಿಮಗೆ ಮೇಕಪ್ ಎಲ್ಲ ಮಾಡಲಿಕ್ಕೆ ಬರ್ತದಾ? ಯಾರು ಅಮ್ಮ ಎಲ್ಲ ತಂದು ಕೊಡ್ತಾರಾ? ಹೌದು. ಅಮ್ಮ ಬೈದಿಲ್ವಾ ಇಷ್ಟು ಚಿಕ್ಕ ಏಜಲ್ಲಿ ಮೇಕಪ್ ಮಾಡ್ತೀಯ? ಇಲ್ಲ, ಅದು ನಮಗೆ ಸ್ಕೂಲ್ ಡೇಗೆಲ್ಲ ತೆಗೆಸಿಟ್ಟಿದ್ದೇನೆ, ಅದನ್ನೇ ಹಾಕೊಂಡ್ಬರೋದು. ಸ್ಕೂಲ್ ಇದು ಫಂಕ್ಷನಿಗೆ ಸಹ ನೀನೇ ಮೇಕಪ್ ಮಾಡ್ಕೊಳ್ಳೋದು. ಸರಿ, ಈಗ ಒಂದು ಬ್ರೇಕ್ ತಗೊಳ್ಳೋಣ? ಸರಿ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ಸ್ಕೂಲಲ್ಲಿ ಯಾವುದು ಲ್ಯಾಂಗ್ವೇಜ್, ಕನ್ನಡವಾ ಇಂಗ್ಲೀಷ್? ಕನ್ನಡ ಪೀರಿಯಡ್ಗೆ ಕನ್ನಡ, ಇಂಗ್ಲೀಷ್ ಪೀರಿಯಡ್ಗೆ ಇಂಗ್ಲೀಷ್. ಮತ್ತು ಬೇರೆ ಟೈಮಲ್ಲಿ ನಾವು ಕನ್ನಡ ಸಹ ಮಾತಾಡ್ತೇವೆ, ಇಂಗ್ಲೀಷ್ ಸಹ ಮಾತಾಡ್ತೇವೆ. ಟೀಚರ್ ಇಂಗ್ಲೀಷ್ ಕನ್ನಡ ಮಾತಾಡಿದರೆ ಫೈನ್ ಉಂಟಂತ ಹೇಳ್ತಾರೆ, 10 ರೂಪೀಸ್. ನೀನು ಎಷ್ಟಲ್ಲ ಫೈನ್ ಕಟ್ಟಿದ್ಯಾ? ಅಲ್ಲ, ನಾನು ಮಾತಾಡಲಿಲ್ಲ. ನೀವು ಮಾತಾಡಲಿಲ್ವಾ? ಸುಳ್ಳು ಮಾತಾಡಲಿಕ್ಕಿಲ್ವಾ? ಇಲ್ಲ. ಯಾರು? ನಾವು ಸ್ಕೂಲ್ ಬಿಟ್ಟ ಮೇಲೆ ಮಾತಾಡ್ತೇವೆ, ಅದಕ್ಕಿಂತ ಮುಂಚೆ ಮಾತಾಡಿದ್ರೆ ಬೈತಾರೆ. ಮುಂಚೆ ಮಾತಾಡಿ ಯಾರು ಜಾಸ್ತಿ ಬೈದು? ಟೀಚರ್? ಯಾರು ಬೈಯಲ್ಲ. ಎಲ್ಲ ಪಾಪದವರೆಯಾ? ಹೌದು, ಯಾರು ತಂಟೆ ಮಾಡ್ತಾರೆ ಅವ್ರಿಗೆ ಬೈತಾರೆ. ನನಗೆ ಇಲ್ಲಿ ತನಕ ಬೈಲಿಲ್ಲ. ನಿಮಗೆ ಬೈಲೇ ಇಲ್ವಾ? ಆಗ್ಬೋದು, ಒಳ್ಳೆ ಹುಡುಗಿಯ ಅಂತ. ಮನೇಲಿ ಯಾರು ಬೈದು ಜಾಸ್ತಿ? ಅಮ್ಮ. ಎಂತಂತ ಬೈದು ಅಮ್ಮ ಜಾಸ್ತಿ ಆಗಿ? ವಯರಲ್ಲಿ. ಅಯ್ಯೋ ದೇವ್ರೆ, ವಯರಲ್ಲಿ ಹೊಡಿತಾರೆ. ನೀನು ವಯರಲ್ಲಿ ಅಡಗಿಸಿಡ್ಬೇಕು ಮನೆಗೆ ಹೋದಾಗ. ಅವ್ರು ಎಲ್ಲಿಯಾದರೂ ಹುಡುಕಿ. ನೀನು ಅದಕ್ಕೆ ಉಂಟಲ್ಲ, ಎಲ್ಲಿಯಾದರೂ ಅಡಗಿಸಿಡ್ಬೇಕು ಅವ್ರಿಗೆ ಕಾಣದಾಗೆ. ಹಾಗೆ ಹೇಗೆ ಹೊಡಿತಾರ ಅವ್ರು ಅಲ್ವಾ? ಅಪ್ಪ ಹೊಡಿದಿಲ್ವಾ? ಅಪ್ಪ ಹೊಡೆಯೋದಿಲ್ಲ. ಅಪ್ಪನ ಕೊಂಗಟದ ಮಗಳ ಅಂತಾರವಾ? ಅಪ್ಪ ಜಾಸ್ತಿ ಆಸೆ ಮಾಡುದಾ? ಇಬ್ರು ಆಸೆ ಮಾಡ್ತಾರೆ, ಆದರೆ ಅಮ್ಮ ಜಾಸ್ತಿ ಹೊಡೆಯೋದು. ಅಮ್ಮ ಜಾಸ್ತಿ ಹೊಡೆದು, ಅದು ಅವರದ್ದು ಬೇರೆ ಥರದ ಪ್ರೀತಿ, ಅಪ್ಪನದ್ದು ಇನ್ನೊಂದು ಥರದ ಪ್ರೀತಿ ಅಲ್ವಾ? ಸರಿ, ಈಗ ನೀನು ಒಂದು ವೇಳೆ ಟೀಚರ್ ಆದ್ಯಾ ಅಂತ ಅನ್ಕೋ. ಸೊ ಹೇಗೆ ಕ್ಲಾಸನ್ನೆಲ್ಲ ಮೇಂಟೈನ್ ಮಾಡ್ತೀಯಾ? ಈಗ ಯಾರಾದರೂ ಹೋಮ್ವರ್ಕ್ ಮಾಡಲಿಲ್ಲ ಆದರೆ ಪನಿಷ್ಮೆಂಟ್ ಕೊಡ್ತೆ. ನಾನು ಲೀಡರ್ ಮಾಡಿ ಹೋಗಿದ್ದಾಗ ಯಾರಾದರೂ ಮಾತಾಡಿದರೆ ಎಲ್ಲ ಪನಿಷ್ಮೆಂಟ್ ಕೊಡ್ತೇನೆ. ಜಾಸ್ತಿಯಾಗಿ ಏನು ಪನಿಷ್ಮೆಂಟ್ ಕೊಡುವ ಅಂತಿದ್ಯಾ? ನಾನು ಸ್ಟ್ಯಾಂಡಪ್ ಅಷ್ಟೇ, ಅದೊಂದು ಪನಿಷ್ಮೆಂಟ್. ನಿಂಗೆ ಸಹ ಅದೇ ಪನಿಷ್ಮೆಂಟ್ ಸಿಕ್ಕಿದ ಅಂತ? ಇಲ್ಲ, ಯೂಶಲಿ ಅದೇ ಪನಿಷ್ಮೆಂಟ್ ಕೊಡೋದು, ಬೇರೆ ಏನು ಪನಿಷ್ಮೆಂಟೇ ಇಲ್ಲ. ಇಲ್ಲ, ಮುಂಚೆ ಕಾರ್ಟೂನ್ ಟೀಚರ್ ಕೊಡ್ತಿದ್ರು ಬಸ್ ಕಿತ್ತಿಗೆ. ಏನು? ಹಾಂ. ಮತ್ತು ಅವ್ರು ಹೇಳಿದ ಫೇಸ್ಗಳನ್ನು ಮಾಡೋಕ್ಕೆ. ಏನೆಲ್ಲ ಹೇಳ್ತಾರೆ ಹಾಗೆ ಫೇಸ್ ಎಲ್ಲ? ಆಂಗ್ರಿ ಫೇಸ್, ಕ್ರೈಯಿಂಗ್ ಫೇಸ್. ನೀವು ಮಾಡಿ ತೋರಿಸ್ಬೋದಾ? ನಿಮಗೆ ಬರೋದಿಲ್ವಾ? ನಿಮಗೆ ಪನಿಷ್ಮೆಂಟ್ ಸಿಗ್ಬೇಕು, ಆವಾಗ ಗೊತ್ತಾಗ್ತದೆ ಅಲ್ಲ ಅಲ್ವಾ? ಸರಿ, ಮನೇಲಿ ನಿನಗೆ ಈಗ ಮನೇಲಿ ನಿನ್ನ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಬಂದಾಗ ಏನು ಮಾಡ್ತಾರೆ ಅಮ್ಮ? ನನ್ನ ಬಗ್ಗೆ ಕಂಪ್ಲೇಂಟೇ ಬರೋದಿಲ್ಲ. ಒಂದು ಸಹ ಕಂಪ್ಲೇಂಟ್ ಇಲ್ಲಿ ತನಕ ಬರಲಿಲ್ಲ? ಕಡಿಮೆ ಮಾರ್ಕ್ಸ್ ಬಂದಾಗ? ಕಡಿಮೆ ಮಾರ್ಕ್ಸ್ ಬರಲಿಲ್ಲ ಇಲ್ಲಿ ತನಕ ಒಂದು ಸಹ. ಸರಿ, ಮನೇಲಿ ಏನಾದರೂ ಸುಳ್ಳು ಹೇಳಿದ್ಯಾ ಇಲ್ಲಿವರೆಗೆ? ಸುಳ್ಳು ಹೇಳಿ ಸ್ಕೂಲಲ್ಲಿ ಹೇಳಿಲ್ಲ. ತುಂಬ ಪ್ರಾಂಪ್ಟ್ ಇದೆಯಾ? ಯಾವತ್ತಾದರೂ ಹೋಮ್ವರ್ಕ್ ಮಾಡದೇ ಇದ್ದದ್ದು? ಇಲ್ಲ, ಮಾಡಿದ್ದೇನೆ. ಮಾಡಿದ್ಯಾ? ಸರಿ, ಮನೇಲಿ ಫ್ರೀ ಟೈಮಲ್ಲಿ ಏನು ಮಾಡ್ತೀವಿ? ಬೇರೆ ಆಟ ಆಡಲಿಕ್ಕೆಲ್ಲ ಹೋಗ್ತೀಯಾ? ಹೌದು, ನಮ್ಮ ಮನೆ ಹತ್ತಿರ ಒಂದು ಪಾರ್ಕ್ ಆಗಿದೆ, ಅಲ್ಲಿಗೆ ಹೋಗ್ತಿರ್ತೇವೆ. ಯಾರೆಲ್ಲ? ನೀನೊಬ್ಬಳೆ? ಇಲ್ಲ, ನಾನು ಮತ್ತೆ ಅಮ್ಮ. ಅಮ್ಮನ ಜೊತೆ ಹೋಗ್ತೀಯಾ? ಹೌದು. ಸೊ ಅಮ್ಮ ನಿನ್ನನ್ನು ಬೇರೆ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ? ನಾನೊಬ್ಬಳೇ? ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ. ನೀವು ಕೇಳಬೇಕಿತ್ತು, ಹೋಟೆಲ್ಗೆ ಹೋಗುವ, ಶಾಪಿಂಗ್ ಹೋಗುವ ಅಂತ ಹೇಳ್ಕೊಂಡು. ಇಲ್ಲ, ಅದು ಅಪ್ಪ ಸಂಡೇ ಇದ್ದಾಗ ಮಾತ್ರ. ಸಂಡೇ ಮಾತ್ರ ಕರ್ಕೊಂಡು ಹೋಗೋದಾ? ಹೌದು. ಸರಿ, ನಿಮ್ಮದು ಬರ್ತ್ಡೇ ಯಾವಾಗ? May 14th. May 14th. ಹೇಗಿರ್ತದೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ?
ಗಮ್ಮತ್ ಇತ್ತು. ಅದೇನು ಗಮ್ಮತ್ತು ಮಾಡ್ತಾರೆ? ಕೇಕ್ ಕಟ್ಟಿಂಗ್, ಬಲೂನ್ಸ್ ಅಷ್ಟೇ. ಸ್ಕೂಲಲ್ಲಿ ಎಲ್ಲ ಚಾಕ್ಲೇಟ್ ಎಲ್ಲ ಕೊಡಲಿಲ್ಲ? ಇಲ್ಲ, ನನ್ನ ಬರ್ಡೇ ಹಾಲಿಡೇಸ್ ಇದ್ದಾಗ ಹೌದು, ನಿಂದು ಬರ್ತಡೇ ರಜೆ ಬರ್ತದೆ, ಬೇರೆ ಬರ್ತಡೇ ಎಲ್ಲ ಇರ್ತದಲ್ಲ. ಈಗ ನಮ್ಮ ಸ್ಕೂಲಲ್ಲಿ ಕೊಡಕ್ಕಿಲ್ಲ ಚಾಕ್ಲೇಟ್ಸ್ ಎಲ್ಲ. ನಿನ್ನ ಬರ್ತಡೆಗೆ ಯಾರು ನಿನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಾ? ಇಲ್ಲ, ನೀವೇ ಫ್ಯಾಮಿಲಿ ಮೂವರೇ. ಎಲ್ಲಿಗೆಲ್ಲ ಹೋಗ್ತೀರಿ? ಟೆಂಪಲ್ಗೆಲ್ಲ ಹೋಗ್ತೀರಾ? ಟೆಂಪಲ್ಗೆ ಹೋಗ್ತೀವಿ. ಎಲ್ಲಿಗೆ ಹೋಗಿದ್ಯಾ? ಅಂಬಲ್ಪಾಡಿ ಟೆಂಪಲ್ ಹತ್ರ, ಅಲ್ಲಿಗೆ ಹೋಗಿದ್ದು. ಇಲ್ಲಿ ತನಕ ಮೋಸ್ಟ್ ಮೆಮೊರೇಬಲ್ ಗಿಫ್ಟ್ ಕೊಟ್ಟದ್ದು ಯಾರು ಬರ್ತಡೇಗೆ? ಅಮ್ಮ. ಎಂತ ಮಾಡಿದ್ರು ಅಂತ ಸ್ಪೆಷಲ್ ಗಿಫ್ಟ್? ನನಗೆ ಚೈನ್ ಕೊಟ್ಟಿದ್ದು. ಚೈನಾ? ಅದು ಇಷ್ಟವ ನಿಮಗೆ? ಅಪ್ಪ ಏನು ಕೊಡಲೇ ಇಲ್ವಾ? ಅವರು ಡ್ರೆಸ್. ಈಗ ನಿಮಗೆ ಮನೆಯಲ್ಲಿ ಕೋಪ ಬಂದಾಗ ಉಂಟಲ್ಲ, ಏನು ಮಾಡ್ತೀಯಾ? ಕೋಪವೇ ಬರೋದಿಲ್ವಾ? ಇದು ಮಾತ್ರ ಸುಮ್ಮನೆ ಮಾತಾಡೋದಿಲ್ಲ, ಸೈಲೆಂಟ್ ಆಗಿ ಕೂತ್ಕೊಳ್ತೀಯಾ? ಯಾರು ನೀನು ಕನ್ವಿನ್ಸ್ ಮಾಡೋದು ಮತ್ತೆ ಬಂದು? ಅಮ್ಮ. ಎಂತ ಕನ್ವಿನ್ಸ್ ಮಾಡ್ತಾರೆ? ಮಾತಾಡು. ಆಗ ನೀನು ಮಾತಾಡ್ತೀಯ? ಅವ್ರು ಮಾತಾಡು ಹೇಳಿದಾಗ ಚಾಕ್ಲೇಟ್ ಕೇಳೋದು, ಡ್ರೆಸ್ ಬೇಕು ಹೇಳೋದು ಅದೆಲ್ಲ ಏನಿಲ್ಲ? ಇಲ್ಲ, ಪರವಾಗಿಲ್ಲ, ಅಮ್ಮನಿಗೆ ತಕ್ಕ ಆಗಿದ್ದಿ. ಮಾತಾಡು ಹೇಳಿದ್ರೆ ಮಾತಾಡ್ಬೇಡ ಹೇಳಿದ್ರೆ ಅವ್ರಿಗೆ ಅಯ್ಯೋ, ಸಪೋಸ್ ಈಗ ಅವ್ರು ನಿನ್ನನ್ನು ಮಾತಾಡಿಸ್ಲಿಕ್ಕೆ ಬರಲಿಲ್ಲ, ಸೊ ನೀ ಏನು ಮಾಡ್ತೀಯ ಆಗ? ಮಾತಾಡಿದ್ದು ಕೂತ್ಕೊಳ್ತೀನಿ. ಮತ್ತು ಊಟ ಎಲ್ಲ? ಅದು ಅಳ್ತೀನಿ. ಊಟ ಬೇಕಂತವಾ? ಇಲ್ಲ, ಅವ್ರು ಮಾತಾಡೋಕ್ಕೇನು ಬರಲಿಲ್ಲ ಅದು. ಸರಿ, ಈಗ ಅಮ್ಮ ಮಾತಾಡಲಿಲ್ಲ ಅನ್ಕೋ, ಅಪ್ಪ ಮಾತಾಡಿದ್ರು, ಆಗ ನೀವು ಊಟ ಮಾಡ್ತೀಯಲ್ವಾ? ಅಪ್ಪ ಮಾತಾಡ್ತಾರೆ, ಅಪ್ಪ ಬೈಯೋದಿಲ್ಲ. ಹೌದು, ಅಪ್ಪ ಬೈಯೋದಿಲ್ಲ. ಈಗ ಊಟ ಮಾಡಿ. ಆಗ ಊಟ ಮಾಡ್ತೀವಿ. ಅಮ್ಮನ ಮೇಲೆ ಸಿಟ್ಟಿದ್ರೆ ಸಹ ಪರವಾಗಿಲ್ಲ, ಏನು ಕೇಳೋದಿಲ್ಲ. ಅಪ್ಪ ಏನೆಲ್ಲ ಗಿಫ್ಟ್ ಮಾಡಿದ್ದಾರೆ ಇಲ್ಲಿ ತನಕ? ಡ್ರೆಸ್ ಅಷ್ಟೇ. ಅಷ್ಟೇಯಾ? ಬೇರೆ ಏನು ಮಾಡಲಿಲ್ಲ? ಫ್ರೆಂಡ್ಸ್ ಏನಾದರೂ ಗಿಫ್ಟ್ ಎಲ್ಲ ಮಾಡಿದಾರಾ? ಹೌದು, ಗ್ರೀಟಿಂಗ್ ಕಾರ್ಡ್ಸ್, ಕ್ರೇಯಾನ್ಸ್, ಕಂಪಾಸ್. ಸರಿ, ನೀನೇನೇ ಗಿಫ್ಟ್ ಮಾಡಿದ್ಯಾ ನನ್ನ ಫ್ರೆಂಡ್ಸ್ಗೆ? ನಾನು ನನ್ನ ಅಜ್ಜಿ ಮನೆ ಹತ್ರ ಒಬ್ಳು ಫ್ರೆಂಡ್ ಇದ್ದಾಳೆ, ಅವಳಿಗೆ ಪೇಂಟ್, ಕಲರ್ಸ್ ಅದೆಲ್ಲ ಒಂದರಲ್ಲೇ ಇರೋದು, ಸ್ಕೆಚ್ ಪೆನ್ಸ್, ಪೆನ್ಸಿಲ್ ಕಲರ್ಸ್, ಒಂದು ಬಾಕ್ಸ್ ಫುಲ್ ಒಂದರಲ್ಲೇ ಇರೋದು, ಅದನ್ನು ಗಿಫ್ಟ್ ಮಾಡಿ. ಹೇಗೆ ಕೇಳ್ತೀಯ ಅಮ್ಮನ ಹತ್ರ? ಅಮ್ಮ ನೀನು ಕೇಳಿದ ಕೂಡಲೇ ದುಡ್ಡು ಕೊಟ್ಟು ಬಿಡ್ತಾರಾ? ಇಲ್ಲ, ಅವಳು ನನಗೆ ಕೊಟ್ಟಿದ್ಲಲ್ಲ, ಅದಕ್ಕೆ ನಾನು ಕೊಡಲೇಬೇಕು ರಿಟರ್ನ್ ಗಿಫ್ಟ್. ಫ್ರೆಂಡ್ಸ್ ಅದೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ಗೆಲ್ಲ ಹೋಗಿದ್ಯಾ? ಇಲ್ಲಿ ತನಕ ಹೋಗಲಿಲ್ಲ. ಖಾಲಿ ಮನೆಯಲ್ಲೇ ಇರೋದಾ? ಫ್ರೀ ಟೈಮಲ್ಲಿ ಸಹ ಮನೆಯಲ್ಲೇ ಇರೋದು? ಹೌದು. ಬೇರೆ ಏನು ವರ್ಕೇ ಮಾಡೋದಿಲ್ಲ ನೀನು? ಬೋರ್ ಆಗೋದಿಲ್ಲ ಮನೆಯಲ್ಲಿ? ಬೋರ್ ಆಗ್ತದೆ. ಎಂತ ಮಾಡ್ತೀವಿ ಬೋರ್ ಆದರೆ? ಟಿವಿಯಲ್ಲಿ ಏನೆಲ್ಲ ನೋಡ್ತೀವಿ? ನಾನು ಕಾರ್ಟೂನ್ಸ್ ಅಷ್ಟೇ. ಮೂವೀಸ್ ಎಲ್ಲ ನೋಡೋದಿಲ್ವಾ? ಖಾಲಿ ಕಾರ್ಟೂನ್ ಮತ್ತು ಮೊಬೈಲ್ ನೋಡ್ಕೊಂಡಿರ್ತೀಯ? ಮೊಬೈಲ್ ನೋಡೋದಿಲ್ಲ. ಮೊಬೈಲ್ ಮತ್ತು ನೀನು ಮೊಬೈಲ್ ನೋಡಿ ಕಲ್ತದಲ್ವಾ ಡ್ಯಾನ್ಸ್, ಡ್ರಾಯಿಂಗ್? ಅದಕ್ಕೆ ಮಾತ್ರ. ಓ, ಅದಕ್ಕೆ ಮಾತ್ರ ಪರ್ಟಿಕ್ಯುಲರ್? ಬೇರೆ ಇದಕ್ಕೆಲ್ಲ ಲಾಕ್ ಹಾಕಿಟ್ಟಿದ್ದಾರ ಅಮ್ಮ? ಇಲ್ಲ, ಎಲ್ಲ ಸಹ ಯೂಸ್ ಮಾಡ್ಬೋದು ಮೊಬೈಲಲ್ಲಿ. ಸ್ಕೂಲಲ್ಲಿ ನೀನೇನಾದರೂ ತಂಟೆ ಮಾಡಿದ್ಯಾ? ಇಲ್ಲ. ಬೇರೆಯವರು ತಂಟೆ ಮಾಡಿದ್ದು? ಯಾರು ತಂಟೆ ಮಾಡೋದಿಲ್ವಾ? ಎಲ್ಲರೂ ಸಹ ಸೈಲೆಂಟ್ ಸ್ಟೂಡೆಂಟ್ಸ್ ಮಾರೆ, ಆಗ್ಬೋದು. ಮತ್ತು ಬೇರೆ ಈಗ ನೀನು ಹೊರಗಡೆ ಎಲ್ಲ ಹೋಗ್ತೀಯಾ ಏನೋ ಫ್ರೆಂಡ್ಸ್ ಜೊತೆ ಹೋಗ್ತೀಯಾ? ಇಲ್ಲ, ಖಾಲಿ ಅಪ್ಪ ಅಮ್ಮನ ಜೊತೆ ಮಾತ್ರ ಹೋಗೋದು? ಹೌದು. ಯಾಕೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋದಿಲ್ಲ? ಅಂದರೆ ಈಗ ನಿಮಗೆ ಫ್ರೀ ಟೈಮಲ್ಲಿ ಬಿಡೋದಿಲ್ಲ ಅಮ್ಮ. ಅಲ್ಲ, ಸ್ಕೂಲಲ್ಲಿ ಹೋಗೋಕ್ಕಿಲ್ಲ ಎಲ್ಲಿ ಹೊರಗಡೆ. ಬ್ರೇಕ್ ಎಷ್ಟು ಗಂಟೆಗೆ ನಿಮಗೆ? ಬ್ರೇಕ್ ಲಂಚ್ ಟೈಮ್ಗೆ 12:30ಗೆ ಬಿಡ್ತಾರೆ. ಮಿಡ್ಲಲ್ಲಿ ಬ್ರೇಕೇ ಇಲ್ವಾ? ಮಿಡ್ಲಲ್ಲಿ ಉಂಟು ವಾಶ್ರೂಮ್. ಕ್ಯಾಂಟೀನ್ ಇಲ್ವಾ? ಕ್ಯಾಂಟೀನ್ ಇಲ್ಲ. ಮತ್ತು ಊಟ ನಿಮಗೆ? ನಾವು ಮನೆಯಿಂದನೇ ತಗೊಂಡು. ಮನೆಯಿಂದೇ ತಗೊಂಡು ಹೋಗೋದು? ಬ್ರೇಕ್ಫಾಸ್ಟೇ ಮಧ್ಯಾಹ್ನ ತಗೊಂಡು ಹೋಗ್ತೀಯಾ ಅಲ್ಲ ಸಪ್ರೇಟಾ? ಬ್ರೇಕ್ಫಾಸ್ಟ್ ಮಧ್ಯಾಹ್ನಕ್ಕೆ. ಊಟ ತಗೊಂಡು ಹೋಗೋದಿಲ್ಲ? ಸಾರಿ, ಊಟನೇ ತಗೊಂಡು. ಅಮ್ಮ ಏನೆಲ್ಲ ಮಾಡ್ತಾರೆ ಬ್ರೇಕ್ಫಾಸ್ಟ್ಗೆ ಸ್ಕೂಲ್ ಇರುವಾಗ? ನನಗೆ ರೈಸೇ ಮಾಡೋದಾ? ಟಿಫಿನ್ಗೆ ಸಹ ಅದೇ ತಗೊಂಡು ಹೋಗ್ತೀಯಾ? ಟಿಫಿನ್ಗೆ ಕೆಲವು ಸರ್ತಿ ಅಪ್ಪ ನನಗೆ ಎಂತಾದರೂ ತರ್ತೇನೆ. ಸ್ಕೂಲಿಗೆ ಬರ್ತಾರ ಅಪ್ಪ ಮಧ್ಯಾಹ್ನ? ಅಲ್ಲ, ನಾನು ಅವ್ರು ಬೆಳಗ್ಗೆ ನನ್ನ ಕರ್ಕೊಂಡೋಗಕ್ಕೆ ಬರ್ತಾರಲ್ಲ, ಆಗ ಎಂತಾದ್ರು. ಶೇರಿಂಗ್ ಎಲ್ಲ ಮಾಡ್ತೀರಾ? ಶೇರ್ ಎಲ್ಲ ಮಾಡ್ತೀರಾ? ಇಲ್ಲ, ಮಾಡೋಕ್ಕಿಲ್ಲ. ಸಪ್ರೇಟ್. ಮತ್ತು ನಿಮಗೆ ಲಾಸ್ಟ್ ಅವರ್ ಏನೆಲ್ಲ ಇರ್ತದೆ ಪ್ರಾರ್ಥನೆ? ಲಾಸ್ಟಿಗೆ ನಮ್ಗೆ ಎಂತ ಸಿರಲ್ಲ, ನಾವು ಒಂದು ಓ ಮೈ ಗಾಡ್ ವಿ ಆರ್ ಗೋಯಿಂಗ್ ಟು ಹೋಮ್ ಫಾರ್ ದಿ ಲವ್ ಆಫ್ ದಿ ಅಷ್ಟೇ. ನ್ಯಾಷನಲ್ ಆ್ಯಂಥಮ್ ಹಾಡಲಿಕ್ಕಿಲ್ವಾ? ಇಲ್ಲ. ಮತ್ತು ನಿಮ್ಮದು ಇದು ಪ್ರೇಯರ್ ಏನಿರ್ತದೆ ಬೆಳಗ್ಗೆ? ಜೈ ಭಾರತ ಜನನಿ, ಜನಗಣಮನ, ಜಯ ಜಗ ಜನನಿ, ವಂದೇ ಮಾತರಂ. ಯಾರು ಹೇಳೋದು ಅದೆಲ್ಲ?
ಜೈ ಭಾರತ ಮತ್ತು ಜನಗಣಮನ ಅಲ್ಲಿ ಹೈಸ್ಕೂಲ್ ಅಕ್ಕನವ್ರು ಹೇಳ್ತಾರೆ. ನಾವು ಇಲ್ಲಿ ಜಯ ಜಗಜನನಿ ಮತ್ತು ವಂದೇ ಮಾತರಂ. ಅದು ನೀವು ಹೇಳುದಾ? ಎಲ್ಲರೂ ಒಟ್ಟಿಗೆ ಹೇಳುದು ಅಂದರೆ ಒಂದು ಗ್ರೂಪ್ ಮಾಡಿ ಆ ಥರ ಎಲ್ಲ ಏನಿಲ್ಲ? ಅಸೆಂಬ್ಲಿ ಎಷ್ಟೊತ್ತು ಇರ್ತದೆ? 10 ಮಿನಿಟ್ಸಾ? ಅಸೆಂಬ್ಲಿ 10 ಮಿನಿಟ್ಸ್ 15. ಈಗ ನಿಮಗೆ ರಜೆ ಎಲ್ಲ ಉಂಟಂತ ಹೇಗೆ ಗೊತ್ತಾಗ್ತದೆ ಸ್ಕೂಲಿಗೆ? ಅವ್ರು ನಮಗೆ ಡೈರಿಯಲ್ಲಿ ಬರ್ಕೊಳ್ಳೋಕೆ ಕೊಡ್ತಾರೆ. ಹೋಮ್ವರ್ಕ್ ಕೂಡ ನಿಮಗೆ ಅದರಲ್ಲೇ ಬರೆದು ಕೊಡ್ತಾರಾ? ಇಲ್ಲ, ಹೋಮ್ವರ್ಕ್ ಉಂಟಂತ ಹೇಳ್ತಾರೆ, ನಾವು ಅದನ್ನು ಬರಿಬೇಕು ಮನೆಗೆ. ಈಗ ನಿಮ್ಮದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಎಲ್ಲ ಯಾವ ವಾರ ಇರ್ತದೆ? ಸ್ಯಾಟರ್ಡೇಸ್ ಇರ್ತದೆ. ಇನ್ನು ಅಮ್ಮ ಬರೋದಾ ಅಪ್ಪ ಬರೋದಾ? ಅಮ್ಮ ಬರೋದಾ? ಅಮ್ಮ ಏನಾದರೂ ಕಂಪ್ಲೇಂಟ್ ಮಾಡಲಿಲ್ವಾ ನಿಮ್ಮ ಬಗ್ಗೆ? ಕಂಪ್ಲೇಂಟ್ ಏನಿಲ್ಲ, ಟಾಪರ್ ಇರುವಾಗ ಏನು ಕಂಪ್ಲೇಂಟ್ ಮಾಡೋದು ಅಲ್ವಾ? ಈಗ ನಿಮಗೆ ಒಂದು ವೇಳೆ ನೀನು ಪ್ರೈಮ್ ಮಿನಿಸ್ಟರ್ ಆದಿ ಅಂತ ಅನ್ಕೋ, ಏನೆಲ್ಲ ಚೇಂಜಸ್ ಮಾಡಲಿಕ್ಕೆ ಇಷ್ಟಪಡ್ತೀಯಾ? ರೋಡ್ ಸರಿ ಮಾಡಿಸ್ತೀವಿ. ಈಗ ರೋಡ್ ಸರಿ ಇಲ್ವಾ? ಇಲ್ಲ. ಸರಿ, ರೋಡ್ ಸರಿ ಮಾಡ್ತೀವಿ. ಎಲ್ಲಿದೆ ರೋಡ್? ಉಡುಪಿಯದು ಮಾತ್ರವಾ ಅಲ್ಲ ಬೇರೆ ಕಡೆ? ಬೇರೆ ಕಡೆ. ಸರಿಯಾ? ಮತ್ತೆ ಪೊಲ್ಯೂಷನ್ ಹೇಗೆ ಕಡಿಮೆ ಮಾಡಲಿಕ್ಕಾಗ್ತದೆ? ಪೊಲ್ಯೂಷನ್ ಜಾಸ್ತಿ ವೆಹಿಕಲ್ ಅದು ಯೂಸ್ ಮಾಡಬಾರ್ದು. ಸರಿಯಾ? ಮತ್ತೆ ಗೊತ್ತಿಲ್ಲ ಅಷ್ಟೇ. ಸರಿ, ಕಾರ್ಯಕ್ರಮಕ್ಕೆ ಬಂದಿಲ್ಲ, ತುಂಬ ಖುಷಿ ಆಯಿತು ನಿನ್ನ ಜೊತೆ ಮಾತಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನಾ TV.